ಬೆಳಗಿನ ತಿಂಡಿಗೆ ದಿನ ಅದೇ ಇಡ್ಲಿ ದೋಸೆ ಚಪಾತಿ ತಿಂದು ಬೇಜಾರಾಗಿದೆಯಾ? ಬರೀ ಎರಡು ವಸ್ತುವಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವ, ತುಂಬಾ ರುಚಿಯಾಗಿರುವ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಿಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಜಸ್ಟ್ 1 ಕಪ್ ಅಷ್ಟು ಅಕ್ಕಿ ಹಿಟ್ಟಿದ್ರೆ ಸಾಕು, 10 ನಿಮಿಷದೊಳಗಡೆ ರುಚಿಯಾಗಿರುವಂತಹ ಒಂದು ಕಡುಬನ್ನು ಮಾಡಬಹುದು. ನಾರ್ಮಲ್ ಆಗಿ ಅಕ್ಕಿ ಹಿಟ್ಟಲ್ಲಿ ನೀವು ಕಡುಬನ್ನ ಮಾಡಿರ್ತೀರ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿ ಇದಕ್ಕೊಂದು ಸೀಕ್ರೆಟ್ ವಸ್ತುವನ್ನ ಹಾಕಿ ಮಾಡುವಂಥದ್ದು. ಇದರಿಂದ ರುಚಿ ಡಬಲ್ ಆಗುತ್ತೆ, ಹಾಗೆಯೇ ಆರೋಗ್ಯ ಕೂಡ ಡಬಲ್ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಒಂದ್ಸರಿ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಸೂಪರ್ ಆಗಿದೆ. ರೆಸಿಪಿನ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ತುಂಬಾ ಕಮ್ಮಿ ವಸ್ತು, ಬರೀ 1-2 ವಸ್ತು ಇದ್ದರೆ ಸಾಕು. ಮೊದಲಿಗೆ ನಾನು 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೇನೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೋಬಹುದು. ನಾನು ಈಗ ಮಾಡೋದು ಒಂದು 4 ಜನರಿಗೆ ಆರಾಮ್ಸೆ ತಿನ್ಬೋದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದು ನಮಗೆ ಕಾಯಿ ತುರಿ. 1.5 ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡ್ರೆ ಒಂದು ಅರ್ಧದಿಂದ 3/4 ಬೌಲಷ್ಟು ನಮಗೆ ಕಾಯಿ ತುರಿ ಬೇಕಾಗುತ್ತೆ. ಕಾಯಿ ತುರಿಯನ್ನು ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದರೆ ಫ್ರೆಶ್ ಆಗಿ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ನೋಡಿ, ಈ ಥರ ರುಬ್ಕೊಂಡು ಇಟ್ಬಿಡಬೇಕು. ಒಂದು ಸ್ವಲ್ಪ ನೈಸಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಡಿ. 1.5 ಬೌಲಷ್ಟು ನಾವು ಅಕ್ಕಿ ಹಿಟ್ಟನ್ನು ತಗೊಳ್ಳುವಾಗ 1.5 ಬೌಲಷ್ಟು ನೀರನ್ನು ಹಾಕೋಬೇಕು. 1 ಚಮಚದಷ್ಟು ತುಪ್ಪನ ಹಾಕೊಳ್ಳಿ. ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅದಾದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕೊತಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ನಾವು ತುರಿದು ಅದನ್ನ ರುಬ್ಬಿ ರೆಡಿ ಮಾಡಿಟ್ಟಿದ್ವಲ್ವ, ಅಂದರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ, ಅದನ್ನ ಹಾಕೊಳ್ಳಿ. ಒಣ ಕೊಬ್ಬರಿ ಇರುತ್ತಲ್ವ ಡ್ರೈಡ್, ಅದು ಬೇಡ. ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನೇ ಹಾಕೊಂಡು ರುಬ್ಕೊಂಡು ಹಾಕೋಬೇಕು. ರುಚಿ ಸೂಪರಾಗಿ ಬರುತ್ತೆ. ಕಾಯಿ ತುರಿ ಹಾಕೋದ್ರಿಂದ ಈ ಕಡುಬಿನ ರುಚಿ ಡಬಲ್ ಆಗುತ್ತೆ, ಆರೋಗ್ಯನೂ ಡಬಲ್ ಆಗುತ್ತೆ. ಕಾಯಿ ತುರಿ ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಮತ್ತು ಈ ಕಡುಬು ಇದೆಯಲ್ವ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ನೀರು ಚೆನ್ನಾಗಿ ಕುದೀಲಿ, ಆ ಕಾಯಿ ತುರಿದೆಲ್ಲ ರಸ ಬಿಡಬೇಕು. ಆಗ ಏನು ಮಾಡಬೇಕು ಅಂತಂದರೆ ಈ ಅಕ್ಕಿ ಹಿಟ್ಟನ್ನು ಹಾಕಬೇಕು. ನೀರು ಕುದಿದಾದ ನಂತರ ಕುದಿದು 1 ನಿಮಿಷ ಬಿಟ್ಬಿಡಿ. ಅದಾದ ನಂತರ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನೀವು ಇದನ್ನ ಮಿಕ್ಸ್ ಮಾಡಬೇಕು. ಅಂದರೆ ಗಂಟು ಆಗೋದು ಏನೂ ತೊಂದರೆ ಇಲ್ಲ, ಬಟ್ ಈ ಸೌಟಿಂದ ನೋಡಿ ಈ ಥರ ಮಾಡಿಬಿಟ್ಟು ಆ ಗಂಟನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಳ್ಳಿ. ನೀರು ಕುದಿಯೋ ತನಕ ಮಾತ್ರ ಉರಿ ಜಾಸ್ತಿ ಇರಲಿ. ಆಮೇಲೆ ಉರಿಯನ್ನು ಕಮ್ಮಿ ಇಟ್ಬಿಟ್ಟು ಆ ಗಂಟನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು 5 ನಿಮಿಷ ಕಮ್ಮಿ ಉರಿಯಲ್ಲಿ ಬೇಯಲಿಕ್ಕೆ ಬಿಡಿ. ಆವಾಗ ಏನಾಗುತ್ತೆ, ಹಿಟ್ಟು ಚೆನ್ನಾಗಿ ಅಂಟು ಬರುತ್ತೆ ಮತ್ತು ಸ್ವಲ್ಪ ಬೇಯುತ್ತೆ ಕೂಡ. ಈಗ ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸಿದ್ದೇನೆ. ಒಂದ್ಸರಿ ಕ್ಲೀನಾಗಿ ಇನ್ನೊಂದ್ಸರಿ, ಅಂದರೆ ಈ ಹಿಟ್ಟು ಬೆಂದಿರುತ್ತೆ, ಹಾಗೆಯೇ ಎಲ್ಲಾದರೂ ಗಂಟಿದ್ರೆ ಅದನ್ನ ನೀಟಾಗಿ ಬಿಡಿಸ್ಕೊಳ್ಳಿ. ಒಂದು ಸ್ವಲ್ಪ ತಣ್ಣಗಾದ ನಂತರ, ತುಂಬ ತಣ್ಣಗಾದ ನಂತರ ಹಾಕೋಬಾರ್ದು. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಒಂದು ತಟ್ಟೆಗೆ ಅಥವಾ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಬಿಟ್ಟು ಕೈಯಿಂದ ಬಿಸಿ ನೀರನ್ನು, ಉಗುರು ಬೆಚ್ಚಗಿನ ನೀರನ್ನು ಸ್ವಲ್ಪ ಚಿಮುಕಿಸಿಬಿಟ್ಟು ಇದನ್ನ ಅಂಟು ಮಾಡ್ಕೋಬೇಕು. ನಾವು ಗೋಧಿ ಹಿಟ್ಟನ್ನು ಚಪಾತಿಗೆ ಅಂಟು ಮಾಡ್ಕೊತೀವಲ್ವ, ಅಂದರೆ ನಾದ್ಕೊತೀವಲ್ವ, ಆ ಥರ ಒಂದು ಸ್ವಲ್ಪ ಇದನ್ನ ಅಂಟು ಮಾಡ್ಕೋಬೇಕು. ಅಂಟು ಮಾಡಿದರೆ ನಮಗೆ ಉಂಡೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಅಂಟು ಮಾಡಿಲ್ಲದಿದ್ದರೆ ಅಲ್ಲಲ್ಲಿ ಗಂಟು ಇರುತ್ತೆ. ಅದರಿಂದ ಕ್ಲೀನಾಗಿ ಅಂಟು ಮಾಡಿಕೊಂಡು ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನ ನಾವು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡುವಾಗ ಕೂಡ ಅಷ್ಟೇ ಒಂದ್ಸರಿ ಕೈಯಿಂದ ಪ್ರೆಸ್ ಮಾಡ್ಕೊಂಡು ಅಂಟು ಮಾಡ್ಕೊಳ್ಳಿ. ಆಗ ಪರ್ಫೆಕ್ಟಾಗಿ ಕ್ರ್ಯಾಕ್ ಆಗದಾಗೆ ಸಾಫ್ಟ್ ಆಗಿರುವಂಥ ಉಂಡೆ ಮಾಡೋದಕ್ಕೆ ಬರುತ್ತೆ. ನೋಡಿ, ಈ ಥರ ಎಲ್ಲ ಉಂಡೆಗಳನ್ನು ಇದೇ ಥರ ಮಾಡ್ಕೊಳ್ಳಿ. ಕೈಗೊಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀಟಾಗಿ, ತುಂಬ ದಪ್ಪ ಅಂದರೆ ತುಂಬ ದೊಡ್ಡ ಉಂಡೆ ಬೇಡ. ನೋಡಿ, ಈ ಥರ ಸಾಕು. ಕಡುಬು ಇದೆಯಲ್ವ, ಈ ಥರ ಕಡುಬಿನ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ನಾವು ಸ್ಟೀಮಲ್ಲಿ ಬೇಯಿಸಬೇಕು. ಇಡ್ಲಿ ಮಾಡುವಂತಹ ಸ್ಟೀಮಿಂಗ್ ಪಾತ್ರೆ ಇದೆಯಲ್ವ, ಅದರಲ್ಲಿ ಅದನ್ನ ತಗೊಂಡಿದ್ದೇನೆ. ಅದರಲ್ಲಿ ಈ ಥರ ಟ್ರೇ ಕೂಡ ಇರುತ್ತೆ. ಇದು ನಮಗೆ ಇಡ್ಲಿ ಬಿಟ್ಟು ಬೇರೆ ಏನಾದರೂ ಕಡುಬನ್ನೆಲ್ಲ ಬೇಯಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ನೀರನ್ನು ಹಾಕಿಬಿಟ್ಟು ಈ ಪಾತ್ರೆನ ಅದರಲ್ಲಿ ಇಟ್ಬಿಟ್ಟು ಕಡುಬನ್ನು ಹಾಕೊತಾ ಇದ್ದೇನೆ. ನೀರು ಈ ಪಾತ್ರೆಗಿಂತ ಮೇಲೆ ಬರಬಾರ್ದು, ಸ್ವಲ್ಪ ಕಮ್ಮಿ ಇರಬೇಕು. ಹಾಗಂತ ತುಂಬ ಕಮ್ಮಿ ಹಾಕಿದರೆ ಬೇಯುವಾಗ ಡ್ರೈ ಆಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಉಂಡೆನ ಹಾಕಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ಒಂದು 8 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. 8 ನಿಮಿಷದಲ್ಲಿ 8ರಿಂದ 10 ನಿಮಿಷ, ಅದು 10 ನಿಮಿಷ ಏನೂ ಬೇಡ. ಆಲ್ರೆಡಿ ಒಂದ್ಸರಿ ನೀರಲ್ಲಿ ಬೆಂದಿರೋದ್ರಿಂದ 8 ನಿಮಿಷ ಸಾಕು.
ಬೆಂದಾದ ನಂತರ ಸ್ಟವನ್ನು ಬಂದ್ ಮಾಡಿ ತೆಗೆದಿಟ್ಬಿಡಿ. ಇವಾಗ ಇದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡಬೇಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಚೆನ್ನಾಗಿ ಸಿಡಿಸ್ಕೊಳ್ಳಿ. ಸಾಸಿವೆ ಸಿಡಿದಾದ ನಂತರ ಫ್ರೆಶ್ ಆಗಿರುವಂಥ ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ರೆ ಹಾಕೋಬಹುದು. ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಎಣ್ಣೆ ಜೊತೆ ಕಟ್ ಮಾಡ್ಕೊಂಡು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೂಪರ್ ಅಂತಂದರೆ ಸೂಪರ್ ಆಗಿರೋ ಫ್ಲೇವರ್ ಬರುತ್ತೆ. ಒಗ್ಗರಣೆ ರೆಡಿ ಆದ ನಂತರ ಈ ಕಡುಬನ್ನು ತೆಗೆದುಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಬೆಂದಿದೆ, ಸೂಪರ್ ಆಗಿದೆ. ಇದನ್ನ ಡೈರೆಕ್ಟಾಗಿ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಊರಿನ ಬಂದ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಊರಿನ ಬಂದ್ ಮಾಡಿಬಿಟ್ಟು ಒಗ್ಗರಣೆ ಪಾತ್ರೆ ಕೆಳಗಡೆ ಇಳಿಸ್ಬಿಟ್ಟು ಈ ಕಡುಬನ್ನು ಹಾಕಿ ಮಿಕ್ಸ್ ಮಾಡ್ಬೋದು. ಒಂದ್ಸರಿ ಒಗ್ಗರಣೆ ರೆಡಿ ಆದ ನಂತರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡೋದು ಬೇಡ. ನೋಡಿ ಆ ಒಗ್ಗರಣೆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಕರಿಬೇವನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಿದ್ವಲ್ಲ, ಅದರ ಫ್ಲೇವರ್ ಯಾವ ಥರ ಇರುತ್ತೆ ಅಂತಂದರೆ ಸೂಪರ್ ಆಗಿರುತ್ತೆ. ಇದೆಯಲ್ವಾ, ಈ ಚಿಕನ್ ಗ್ರೇವಿ ಅಥವಾ ಚಟ್ನಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ಸಿಂಪಲ್ ಆಗಿರುವಂಥ ಈ ಬ್ರೇಕ್ಫಾಸ್ಟನ್ನು ಒಮ್ಮೆ ಟ್ರೈ ಮಾಡಿ. ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ನೀವೇ ನೋಡಿದಾಗೆ ಬರೀ ಕಾಯಿ ತುರಿ ಮತ್ತು ಅಕ್ಕಿ ಹಿಟ್ಟು ಅಷ್ಟೇ. ಥ್ಯಾಂಕ್ಸ್ ಎಲ್ರಿಗೂ.